ಜನತೆಯ ಆಸ್ತಿಕ ತಾಣಗಳಿಗೆ ರಾಜ್ಯದಲ್ಲಿ ಯಾವುದೇ ಭರವಿಲ್ಲ. ದೇವರ ದೈವಗಳ ನಾಗನ ಗುಡಿಗಳು ಜನತೆಯ ಒಡನಾಡಿಗಳಾಗಿ ಬೆಳೆದು ಬಂದ ಪರಿಸರವಿದು. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಭಾಗಕ್ಕೆ ಹೋದರೂ ಅಲ್ಲೊಂದು ಆಸ್ತಿಕ ತಾಣವಿದೆ. ಇಂತಹ ವೈವಿಧ್ಯತೆ ತಾಣಗಳ ಪೈಕಿ ಅಪರೂಪವಾದ ದೇವಳಗಳು ಇವೆ. ರಾಜ್ಯದಲ್ಲಿ 3 ಕಡೆಗಳಲ್ಲಿ ಮಾತ್ರ ಕಾಣಸಿಗುವ ಮೃತ್ಯುಂಜೇಶ್ವರನ ದೇವಾಲಯವೊಂದು ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿ ಆಸ್ತಿಕ ಜನತೆಯ ನೆಮ್ಮದಿಯ ತಾಣವಾಗಿದೆ. ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿರುವ ನರಿಮೊಗ್ರು ಮೃತ್ಯುಂಜಯೇಶ್ವರ ದೇವಾಲಯ ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಟ್ಟ ಏಕೈಕ ಮೃತ್ಯುಂಜಯೇಶ್ವರ ದೇವಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮುಂಡೂರು ಮೃತ್ಯುಂಜಯೇಶ್ವರ ದೇವಾಲಯದ ಹಲವು ಗ್ರಾಮಗಳ ವ್ಯಾಪ್ತಿಯನ್ನ ಹೊಂದಿರುವ ಮಾಗಣೆ ದೇವಳ ಪುತ್ತೂರು ತಾಲೂಕಿನ ನರಿಮೊಗ್ರು ಎಂಬಲ್ಲಿ ಮಂಜೇಶ್ವರ ಪುತ್ತೂರು ಸುಬ್ರಹ್ಮಣ್ಯ ಹೆದ್ದಾರಿಯಿಂದ ಅನತಿ ದೂರದಲ್ಲಿ ಅಡಿಕೆ ತೆಂಗು ಬೆಲೆಗಳಿಂದ ಕೂಡಿದ ಹಸಿರುಮಯ ಪ್ರಕೃತಿ ರಮಣೀಯ ತಾಣದಲ್ಲಿ ಈ ದೇವಳವಿದೆ. ಈ ದೇವಳ ಪ್ರಾಚೀನ ಶಿಲಾಶಾಸನದ ಪ್ರಕಾರ 950 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಪುಷ್ಕರಣಿ ಕೆರೆ ಇರುವ ಪ್ರಾಚೀನ ಕಾರಣಿಕ ಕ್ಷೇತ್ರವೂ ಇದಾಗಿದೆ. ತ್ರೇತಾಯುಗದಲ್ಲಿ ಖರಾಸುರನೆಂಬ ರಾಕ್ಷಸನು ಶಿವನಿಂದ ವರವಾಗಿ ಪಡೆದ 3 ಶಿವಲಿಂಗಗಳ ಪೈಕಿ ನಾಲಿಗೆಯಲ್ಲಿ ಇರಿಸಿಕೊಂಡು ಬಂದಿದ್ದ ಶಿವಲಿಂಗವನ್ನ ಮೊಣಕಾಲೂರಿ ಇರಿಸಿದ ಸ್ಥಳ ಕಾಲಕ್ರಮೇಣ ಮುಂಡೂರು ಆಗಿದೆ ಎಂಬ ಐತಿಹ್ಯವಿದೆ. ಮುಂಡೂರು ಕ್ಷೇತ್ರದಲ್ಲಿ ಮೃತ್ಯುಂಜಯೇಶ್ವರನೇ ಸ್ವತಃ ನೆಲೆ ನಿಂತಿರುವ ಕಾರಣ ಇಲ್ಲಿ ಜನ್ಮ, ನಕ್ಷತ್ರ, ಜಾತಕ ಫಲ, ದೋಷಾದಿಗಳಿಗೆ ಸಂಬಂಧಿಸಿದ ಪೂಜಾದಿಗಳನ್ನು ನೆರವೇರಿಸಿದಲ್ಲಿ ಮೃತ್ಯುದೋಷ, ಮೃತ್ಯುಕಂಟಕ, ಮೃತ್ಯು ಭಯ ನಿವಾರಣೆಯಾಗಿ ಆಯುಷ್ಯ ವೃದ್ಧಿಯಾಗುತ್ತದೆ ಎಂಬುದು ಜನರ ನಂಬಿಕೆ. ಹಾಗಾಗಿಯೇ ಈ ಕ್ಷೇತ್ರದ ಮಹಿಮೆ ದಿನದಿಂದ ದಿನಕ್ಕೆ ಬೆಳಗ್ತಾ ಇದೆ. ದೇವಳದ ಪವಿತ್ರ ಪುಷ್ಕರಣಿ ಕೆರೆಯ ಅಭಿವೃದ್ಧಿಯನ್ನ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಕೈಗೆತ್ತಿಕೊಳ್ಳುವ ಯೋಜನೆ ಮಾಡಿದ್ದೇವೆ. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಸರ್ಕಾರದಿಂದ ಪುಷ್ಕರಣಿ ಅಭಿವೃದ್ಧಿಗೆ ಸಹಾಯದ ಭರವಸೆಯನ್ನ ಕೂಡ ನೀಡಿದ್ದಾರೆ. ಒಂದು ಹಂತದಲ್ಲಿ ಈ ದೇವಳ ತೀರಾ ಅಜೀರ್ಣಾವಸ್ಥೆಗೆ ತಲುಪಿತ್ತು. ಸ್ಥಳೀಯರೇ ಆದ ಬೆಂಗಳೂರಿನ ಉದ್ಯಮಿ ನಳಿನಿ ಲೋಕಪ್ಪ ಗೌಡ ಅವರು ಮುಂದಾಳತ್ವದಲ್ಲಿ 2008ರಲ್ಲಿ ದೇವಳದ ಬ್ರಹ್ಮಕಲಶೋತ್ಸವವನ್ನು ನಡೆಸಲಾಗಿತ್ತು. ಇದೀಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿಟಿ ಮಹೇಶ್ ಚಂದ್ರ ಸಾಲ್ಯಾನ್ ನಡುಬೈಲ್ಗುತ್ತು, ಜಾತ್ರಾ ಉತ್ಸವ ಸಮಿತಿ ಅಧ್ಯಕ್ಷ ಕೆ ಸುಂದರಗೌಡ ನಡುಬೈಲು, ಸಿದ್ದರಾಮಗೌಡ ಮುಂಡತ್ತೂಡಿಯವರ ನೇತೃತ್ವದಲ್ಲಿ ದೇವಳ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಇಂದಿನಿಂದ ಪಾಲಿಸಿಕೊಂಡಿರು ಬಂದಂತ ಅದೇ ರೀತಿ ಅತ್ಯಂತ ಪವಿತ್ರತೆ ಮತ್ತು ಕಾರಣಿಕದಿಂದ ಕೂಡಿರುವಂತಹ ಪುಷ್ಕರಣಿ ಕೆರೆಯ ಅಭಿವೃದ್ಧಿಯನ್ನ ಈ ಒಂದು ಸಂದರ್ಭದಲ್ಲಿ ನಾವು ಕೈಗೆತ್ತಿಕೊಳ್ಳಬೇಕಂತ ನಿಶ್ಚಯ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಅದಕ್ಕೆ ಸಾಧಾರಣ 60 ಲಕ್ಷ ರೂಪಾಯಿಗಳ ಮಿಕ್ಕಿ ಖರ್ಚಿಗೆ ಬೇಕಾಗ್ತದೆ. ಅದನ್ನು ವಾಸ್ತುಶಾಸ್ತ್ರ ಪ್ರಕಾರ ಮತ್ತು ವಾಸ್ತುಶಾಸ್ತ್ರ ಪ್ರಕಾರವೇ ಅದನ್ನು ಕೆಲಸವನ್ನು ಮುಂದುವರಿಸುವಂತಹ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದೇವೆ. ದೇವಳದ ಒಳಾಂಗಣ ಮತ್ತು ಎದುರು ಭಾಗದ ಹೊರಾಂಗಣಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದೆ. ಎದುರು ಭಾಗದ ಹೊರಾಂಗಣಕ್ಕೆ ಶೀಟ್ ಅಳವಡಿಸಿ ಮೇಲ್ಛಾವಣಿ ನಿರ್ಮಿಸಲಾಗಿದೆ. ದೇವಳದ ದಕ್ಷಿಣ ಭಾಗದಲ್ಲಿ ಪಾಕಶಾಲೆ, ಭೋಜನ ಶಾಲೆ ಮತ್ತು ಸುಸಜ್ಜಿತ ಸಭಾಭವನ ನಿರ್ಮಾಣಗೊಂಡಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.